ಬುಲೇರಿಕಟ್ಟೆ ಸಾಜಾ ಕ್ರಾಸಿನ ವೃಕ್ಷ ತಂಗುದಾಣದ ಉದ್ಘಾಟನೆಯ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಡಾಕ್ಟರ್ ರಾಜಾರಾಮ್ ಅವರೇ, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ MS ಮೊಹಮ್ಮದ್ರೇ, ಪ್ರವೀಣ್ ಚಂದ ಆಳು ಅವರೇ, ವಲಯ ಅಧ್ಯಕ್ಷರಾದ ಚಂದಪ್ಪ ಪೂಜಾರಿ ಅವರೇ, ಆತ್ಮೀಯರಾಗಿರುವಂಥ ಪ್ರಕಾಶ್ ಚಂದ ಆಳು ಅವರೇ,
ಆತ್ಮೀಯರು, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಹಮ್ಮದ್ ಆಲಿ ಅವರೇ, ಈ ಭಾಗದ ಪಂಚಾಯತ್ ಅಧ್ಯಕ್ಷೆ ಸಹೋದರಿ ಶ್ರೀಮತಿ ಪರಮೇಶ್ವರಿ ಅವರೇ, ಉಪಾಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ರವಿಚಂದ್ರ ಅವರೇ, ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಮತಿ ಶೋಭಾ ಅವರೇ, ಚಂದ್ರಾವತಿ ಅವರೇ, ಆಂಬ್ರೋಸ್ ಡಿಸೋಜ ಅವರೇ, ಶ್ರೀಮತಿ ವಿನಯ್ ಅವರೇ, ಶ್ರೀಮತಿ ವಸಂತಿ ಅವರೇ, ಕೃಷ್ಣ ಪ್ರಸಾದ್ ಆಲು ಅವರೇ, ಪ್ರವೀಣ್ ಚಂದ್ರ ಆಲು ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಪ್ರಕಾಶ್ ಅವರ ಸುರುಗಾರೈತಿ ಪ್ರಕಾಶ್ ರೈಗಳೇ, ವೇದಿಕೆಯ ಮೇಲಿರುವಂಥ ಇದ್ದಿ ಕುഞ്ഞിಯವರೇ, ಸಿಯಾನ್ ಕಾಂಟ್ರಾಕ್ಟರ್ ಆದಂಥ ಸಿಯಾನ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಆಟೋ ಚಾಲಕ ಮಾಲಕರೇ, ಸೇರಿರುವಂಥ ಬಂಧುಗಳೇ, ಮಿತ್ರರೇ, ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ನಾನು ಕೂಡ ಇಷ್ಟೊಂದು ಚಂದ ಆಗ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಎರಡು ವಿಶೇಷತೆ ಇದೆ. ಒಂದು ಇಷ್ಟೊಂದು ಚಂದ ಆಗಿರುವಂಥದ್ದು, ಈ ಜಾಗದಲ್ಲಿ ಆಗಿರುವಂಥದ್ದು. ಇನ್ನೊಂದು ನಮಗೆಲ್ಲ ಸಹಕಾರ ಕೊಟ್ಟಂಥ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ನಿಮಗೂ ಕೂಡ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳುವಾಗ ಕೈ ಜೋಡಿಸುವುದು ನಮ್ಮ ಧರ್ಮ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾವೆಲ್ಲ ತುಂಬು ಹೃದಯದಿಂದ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಯೂಸುಫ್ ಅವರಿದ್ದಾರೆ. ಇದು ಇಂತಹ ನಾವು ಈ ಭಾಗದಿಂದ ಹೋಗುವಾಗ ಒಂದು ಸಲ ಜೋರು ಮಳೆ ಬರ್ತಾ ಇತ್ತು. ಆಗ ನಾವು ಇಲ್ಲಿ ನಿಲ್ಲಿಸಿದ್ವಿ. ಆಗ ಈ ರಿಕ್ಷಾ ಚಾಲಕರೆಲ್ಲ ಹೇಳಿದರು, ಇಂಕಲ್ ಭಾರಿ ವರ್ಷದಿಂದ ಏನೊಂದು ಇಂಕಲು ಈ ಬಸ್ ಸ್ಟ್ಯಾಂಡ್ ಒಂದು ರಿಕ್ಷಾ ಸ್ಟ್ಯಾಂಡ್ ಬೇಕು ಅಂತ ಕೇಳಿದರು. ಅದಕ್ಕೆ ನಾವು ಒಂದು ನನ್ನ ದುಡ್ಡಲ್ಲ, ನಾನು ಕಿಸೆಯಿಂದ ಕೊಟ್ಟ ದುಡ್ಡಲ್ಲ, ನೀವೆಲ್ಲ ಟ್ಯಾಕ್ಸ್ ಕಟ್ಟಿದ ದುಡ್ಡು, ಸರ್ಕಾರದಿಂದ ಬಂದ ದುಡ್ಡು, MLA ಲಾಡಿಯಿಂದ ಕೊಡುವಂಥ ನನಗೊಂದು ಅಧಿಕಾರವನ್ನೆಲ್ಲ ನೀವು ಕೊಟ್ಟಿದ್ದೀರಿ. ಆ ಮೂಲಕವನ್ನು ಅದನ್ನು ಪುತ್ತೂರಿನಲ್ಲಿ ಸುಮಾರು 34 ರಿಕ್ಷಾ ಸ್ಟ್ಯಾಂಡ್ಗಳಿಗೆ ನಾವು ಬೇರೆ ಬೇರೆ ಕಡೆ ಈ ಅನುದಾನವನ್ನು ಕೊಟ್ಟಿದ್ದೇವೆ. ಅದು ಯಾವುದಕ್ಕೂ ಬೇಕಿದ್ರೂ ಕೊಡಬಹುದು. ಆದರೆ ರಿಕ್ಷಾ ಸ್ಟ್ಯಾಂಡಿಗೆ ಯಾಕೆ ಕೊಟ್ಟಿದೆ ಅಂತ ಹೇಳಿದರೆ, ಇಡೀ ದಿವಸ ಒಂದು ಬಾಡಿಗೆಗಾಗಿ ಕಾಯ್ತಾರೆ. ಒಂದು ಕಡೆ 8 ತಿಂಗಳು ಬಿಸಿಲಲ್ಲಿ ಇರುವುದು ನಾವು, 8-9 ತಿಂಗಳು ಬಿಸಿಲಲ್ಲಿ. ಮೇಲ್ಗಡೆನೂ ಬಿಸಿಲು, ಕೆಳಗಡೆಯಿಂದ ವಾತಾವರಣ ಕೂಡ ಬಿಸಿಲು. ಕೆಲವು ಕಡೆ ಬಾಡಿಗೆ ಬರಬೇಕಿದ್ರೆ 1 ಗಂಟೆ 1.5 ಗಂಟೆ ಕಾಯಬೇಕು. ಅದಕ್ಕಾಗಿ ಅವರ ರಿಕ್ಷಾದವರ ಇಡೀ ಜೀವನದ ಎಲ್ಲರ ಕೊಂಡಿ ಅವರೇ. ಯಾಕಂತ ಹೇಳಿದ್ರೆ ಒಬ್ಬರನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕಿದ್ರು, ಎಲ್ಲಿ ಬಿಡಬೇಕಿದ್ರು, ರಾತ್ರಿ ಅರ್ಜೆಂಟ್ ಯಾರಿಗಾದರೂ ಮನೆಗೆ ತೊಂದರೆ ಆದರೆ, ಬಡವರಿಗೆ, ದೊಡ್ಡವರ ಹತ್ರ ಕಾರ್ ಇದೆ ಅದು ಬೇರೆ ವಿಚಾರ, ಬಡವರ ಕೊಂಡಿ ಈ ರಿಕ್ಷಾದವರು. ಮತ್ತು ನಮಗೂ ಸ್ವಲ್ಪ ಅವರು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ರಿಕ್ಷಾದಲ್ಲಿ ಹೋಗುವಾಗ ಅಕ್ಕ ಹೆಂಚೊಂಡು ಈ ಸರ್ತಿ ಓಟು ಏರಿಗೆ ಮಾಡೋಲಿ ಅಂತ ಹೇಳುವಾಗ ಇವರು ಹೇಳ್ಕೊಂಡು ಹೋದರೆ ಕೊಂಚ ಬಸ್ ಸ್ಟ್ಯಾಂಡ್ ಮಲ್ತೇ ಬರ್ರೆ ನಾನು ಪ್ರಯೋಜನ ಉಂಟು ಒಡ್ಡ ಎಲ್ಲರಿಗೂ ಕೊಂಡಿ ಅವರು ಒಬ್ಬರನ್ನು ಮೇಲೇನು ತರಬಹುದು, ಒಬ್ಬರನ್ನು ಅಲ್ಲೇ ಕೆಳಗಡೆ ಮಲಗಿಸಿ ಬಿಡುವಂಥ ಶಕ್ತಿ ಇರುವುದಂದ್ರೆ ರಿಕ್ಷಾದವರಿಗೆ ಅಂತ ಹೇಳಲಿಕ್ಕೆ ಇಲ್ಲಿ ನಾನು ಇಚ್ಛೆ ಪಡುವಂಥದ್ದು. ಅದೇ ಒಳ್ಳೆಯ ರೀತಿಯ ಈ ಒಂದು ಕಾರ್ಯಕ್ರಮ, ಒಳ್ಳೆಯ ರೀತಿಯ ಒಂದು ಕಟ್ಟಡ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಇದನ್ನು ಸ್ವಲ್ಪ ನಿರ್ಮಾಣ ಮಾಡೋದು ಸುಲಭ, ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟದ ಕೆಲಸ. ಲೈಟಿನ ಕನೆಕ್ಷನ್ ಅನ್ನು ಮೇಲ್ಗಡೆ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಒಂದು ಆಟೋ ಸ್ಟಾರ್ಟರನ್ನು ಕೂಡ ಹಾಕಲಿಕ್ಕೆ ಅವರಿಗೆ ಹೇಳಿದ್ದೇನೆ. 6 ಗಂಟೆಗೆ ಉರಿಬೇಕು. ರಾತ್ರಿ ಒಂದು ಸ್ವಲ್ಪ ರಾತ್ರಿ ಇದ್ದರೆ ಒಳ್ಳೆಯದು, ಬೆಳಿಗ್ಗೆ ಒಂದು 7-6 ಗಂಟೆಗೆ ಆಗುವಾಗ ಆಫ್ ಆಗುವ ಥರ. ಇನ್ನು ಪಂಚಾಯತಿನವರು ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅಂತ ಅದನ್ನು ಹೇಳಬಾರ್ದು. ಯಾಕಂದರೆ ಇದು ಬೆಳಕು ಕೂಡ ಆಗ್ತದೆ ಜನರಿಗೆ. ಆಟೋ ಸ್ಟ್ಯಾಂಡ್ ಒಂದು ಕಡೆ ಆದರೆ ಜೋರು ಮಳೆ ಬಂದರೆ ಜನರು ಕೂಡ ಇಲ್ಲಿ ನಿಲ್ಲುವಂಥ ಒಂದು ಶಾಲೆ ಮಕ್ಕಳಿಗೆ ಆಗಲಿ ಬೇರೆಯವರಿಗಾದ್ರೂ ಯಾರಿಗಾದರೂ ಬಂದು ನಿಲ್ಲುವಂಥ ವ್ಯವಸ್ಥೆಗಳಾಗ್ತದೆ. ಮತ್ತು ಬೆಳಕಿದ್ರೆ ಒಬ್ಬರಿಗೆ ಆಶ್ಚರ್ಯವಾಗ್ತದೆ. ಅರ್ಜೆಂಟ್ ಏನಾದರೂ ಬಂದರು, ಕಷ್ಟ ಬಂತು, ಏನಿಲ್ಲ, ಒಂದು ಬೆಳಕಿರುವ ಜಾಗ, ಏನಾದರೂ ಆಕ್ಸಿಡೆಂಟ್ಗಳಾಯಿತು, ಎತ್ತರಾಯಿತು, ಒಂದು ನಮಗೆ ತಂಗುದಾನ ಅಂತ ಹೇಳಿದ್ರೆ ಎಲ್ಲದಕ್ಕೂ ತಂಗುದಾನ ಆಗುವಂಥ ಕೆಲಸಗಳು ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇಂಥದ್ದು ಎಲ್ಲ ಕಡೆ ಬರಬೇಕು. ಲೈಟ್ ಕೊಡುವಂಥದ್ದು, ಪುತ್ತೂರಿನ ಅಭಿವೃದ್ಧಿಗೆ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇನ್ನಷ್ಟು ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇದು ನೋಡುವಾಗ ನನ್ನ ಫೋಟೋ ಇದೆ ಅಂತ ಸಂತೋಷ ಆಗಿದೆ ಅಲ್ಲ, ಒಂದು ಕಡೆ ನನ್ನ ಫೋಟೋನು ಇದ್ದ ಸಂತೋಷ ಆದರೂ ಜೊತೆಯಲ್ಲಿ
ಇಂಥ ಕಟ್ಟಡಗಳು ಇಂಥದ್ದು ಬಂದರೆ ಸಾರ್ವಜನಿಕವಾಗಿ ನಮಗೆ ಅದು ಸಾರ್ವಜನಿಕರ ಬಳಕೆಗೆ ಅದು ಆಗುವಂಥದ್ದಾಗ್ತದೆ. ಒಳ್ಳೆಯ ಇನ್ನಷ್ಟು ಕೆಲಸಗಳು ಆಟೋದವರು ಕೂಡ ಹಾಗೆ ಅವರಿಗೀಗ ಒಂದು ಒಳ್ಳೆಯ ರೀತಿಯಲ್ಲಿ ನಿಲ್ಲಿಸಿ ಸಾರ್ವಜನಿಕರಿಗೆ ಇನ್ನಷ್ಟು ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ಅವರಿಗೂ ಕೊಡಕ್ಕಿದೆ. ಒಳ್ಳೆಯದಾಗಲಿ, ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ನೀವೆಲ್ಲ ಇಷ್ಟೊಂದು ಹೊತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀರಿ. ಪ್ರೀತಿ ಇರಲಿ, ಜನರ ಕೆಲಸ ನಾವು ಎಲ್ಲ ಜೊತೆಯಲ್ಲಿ ಪಕ್ಷಾತೀತವಾಗಿ ಮಾಡುವಂಥ ಕೆಲಸವನ್ನು ಮಾಡುವ, ಪಕ್ಷ ಚುನಾವಣೆ ಬರುವಾಗ ಮಾಡಿಕೊಂಡು ಬಾಕಿ ಸಮಯದಲ್ಲಿ ನಾವು ಒಬ್ಬರನ್ನು ಕೆಲಸ ಮಾಡಿ ಅವರ ವಿಶ್ವಾಸವನ್ನು ಗಳಿಸುವಂತಹ ಕೆಲಸ ಮಾಡುವ. ಪಂಚಾಯತಲ್ಲೂ ಕೂಡ ಅಕ್ಕಂದಿರೆಲ್ಲ ಇದೆ, ಮಹಿಳೆಯರ ತಂಡ ಜೋರಿದೆ. ಸರ್ಕಾರದ ಮಹಿಳೆಯರಿಗೆ ಒಂದು 5 ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಕೊಟ್ಟಿದ್ದೇವೆ. ನೀವು ಪಂಚಾಯತಿನಲ್ಲಿ 5-6 ಮಹಿಳೆಯರ ಜೊತೆಯಲ್ಲಿ ಇದ್ದೀರಿ. ನಮ್ಮಿಂದ ನಿಮ್ಮ ಅಲ್ಲಿ ಅಭಿವೃದ್ಧಿಗೆ ಏನು ಕೆಲಸಗಳು ಇದ್ರೂ ನಾನು ಖಂಡಿತ ಸಹಕಾರ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೀವಿ. ಪ್ರೀತಿ ಇಟ್ಟು ಬಂದಂಥ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.